ನೋಡಿ, ಪೊಲೀಸವರು ಯಾವುದೇ ಒಂದು ಘಟನೆ ಆದಾಗ, ಕಾನೂನು ವಿರುದ್ಧವಾದಂಥ ಘಟನೆಗಳಾದಾಗ ಅದನ್ನು ಅವರು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಆ ಕ್ರಮಗಳು ತಗೊಳ್ತಕ್ಕಂಥದ್ರಲ್ಲಿ ನಮ್ಮದು ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ. ಅದನ್ನು ಅವರು ಮಾಡಬೇಕಾಗ್ತದೆ, ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು. ಅದು ಇಂಥವ್ರು ಅಂಥವ್ರು ಅದೆಲ್ಲ ನೋಡುವಂಥದ್ದಲ್ಲ ಅಲ್ವಾ. ಅದನ್ನು ಅವ್ರು ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು. ಮತ್ತು ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ ಶಾಂತಿ ಮತ್ತು ಸುವ್ಯವಸ್ಥೆ, ಸಾಮರಸ್ಯ ಇದು ಇರಬೇಕು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ. ಅದಕ್ಕೆ ನಮ್ಮ ಎಲ್ಲ ಪ್ರಯತ್ನಗಳು ನಾವು ಮಾಡಬೇಕಾಗ್ತದೆ, ಎಲ್ಲರೂ ಮಾಡಬೇಕಾಗ್ತದೆ ಮತ್ತು ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗ್ತದೆ. ಈಗ ಸರ್, ಒಂದು ನಿನ್ನೆ 2 ಸ್ಟ್ಯಾಬಿಂಗ್ ಆಗಿದೆ, ಇನ್ನೊಬ್ಬರಿಗೆ ಹಲ್ಲನ್ನು ಆಗಿದೆ. ಇದ್ರ ಬಗ್ಗೆ ಎಷ್ಟು ಅರೆಸ್ಟ್ ಆಗಿದೆ? ಈಗಾಗಲೇ ನನಗೆ ಗೊತ್ತಿರೋ ಹಾಗೆ 3-4 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಉಳಿದಿರೋರು ಯಾರ್ಯಾರು ಭಾಗಿಯಾಗಿದ್ದಾರೆ ಅದು ಎವಿಡೆನ್ಸ್ ನೋಡಿಕೊಂಡು ಅದನ್ನು ಕೂಡ ಕ್ರಮ ತಗೊಳ್ತಾ ಇದ್ದಾರೆ ಪೊಲೀಸವರು. ಅದರಲ್ಲಿ ನಿಷ್ಪಕ್ಷಪಾತವಾಗಿ ಅವರು ಕ್ರಮ ತಗೊಳ್ತಾರೆ. ಯಾವುದೇ ರೀತಿಯ ಇದರಲ್ಲಿ ರಾಜಕೀಯದ ಹಸ್ತಕ್ಷೇಪಕ್ಕೆ ಅವಕಾಶ ಇರೋದಿಲ್ಲ. ನಾವು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗೋದಿಲ್ಲ. ಸರ್, ಕೋಮುವಾದಿಗಳಂತೆ ತಡೆಯಲಿಕ್ಕೆ ಒಂದು ವಿಂಗ್ ಮಾಡ್ತೇನೆ ಅಂತ ಹೇಳಿದ್ರು, ಕಾರ್ಯನಿರ್ವಹಿಸ್ತಾ ಇದೆ. ಅಂದರೆ ನೀವು ಆರಂಭದಲ್ಲಿ ಸರ್ಕಾರ ಬಂದ ಆರಂಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ಅದು ಗೃಹ ಸಚಿವರು ಅದೊಂದು ಮಾಡ್ತೀವಿ ಅಂತ ಹೇಳಿ ಆ್ಯಂಟಿ ಕಮ್ಯುನಲ್ ವಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಯಾವ ಹಂತದಲ್ಲಿದೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಆದರೆ ಕಳೆದ 2.5 ತಿಂಗಳು 3 ತಿಂಗಳು ಹೆಚ್ಚು ಕಡಿಮೆ ಎಲ್ಲ ಚುನಾವಣೆಗಳಲ್ಲೇ ನಾವೆಲ್ಲರೂ ಕೂಡ ಬ್ಯುಸಿ ಇದ್ದು, ಈಗ ಮತ್ತೆ ಮುಂದೆ ಇನ್ನೇನೇನು ನಾವು ಮಾಡಬೇಕಾಗ್ತದೆ ಖಂಡಿತವಾಗಿ ನಾನು ಕೂಡ ಗಮನ ಕೊಡ್ತೀನಿ. ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥದ್ದು ನಾವು ಎಲ್ಲರ ಜವಾಬ್ದಾರಿ, ಎಲ್ಲರ ಕರ್ತವ್ಯ. ಯಾರೇ ಪ್ರಚೋದನಕಾರಿ ಶಕ್ತಿಗಳಿದ್ದರೆ, ಯಾವುದೇ ಧರ್ಮ ಜಾತಿ ಭಾಷೆಯವರು ಯಾರೇ ಇರ್ಬೋದು, ಅವರಿಗೆ ನಾವು ಯಾರೂ ಕೂಡ ಸಹಕಾರ ಕೊಡಬಾರ್ದು. ಅದು ಇಂಥವ್ರು ಅಂಥವ್ರು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾರೇ ಇರ್ಬೋದು ಅವರಿಗೆ ನಾವು ಸಹಕಾರ ಕೊಡಬಾರ್ದು. ಯಾಕಂದರೆ ಅದರಿಂದ ತೊಂದರೆ ಆಗೋದೇ ಹೆಚ್ಚೇ ಹೊರತು ಯಾರಿಗೂ ಒಳ್ಳೆಯದೇನೂ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾಕೋ ಮಾಡಿದ್ದಾರೆ. ಯಾಕೆ ಆಯಿತು ಅಂತ ಹೇಳಿದ್ರೆ ಅದರ ಬಗ್ಗೆ ಈಗ ಪೊಲೀಸವರು ಅದಕ್ಕೆ ಅವರು ಕೂಡ ಕ್ರಮ ತಗೊಳ್ತಾರೆ. ಅದು ಆಗಿರುವಂಥ ಘಟನೆಗೆ ಕಾರಣಗಳು ಏನೇ ಇರ್ಬೋದು. ಆದರೆ ನಾವು ಕಾನೂನನ್ನು ಕೈಯಲ್ಲಿ ತಗೊಂಡಾಗ ಅದನ್ನು ನಾವು ಯಾರೂ ಕೂಡ ಕ್ಷಮಿಸೋಕ್ಕಾಗೋದಿಲ್ಲ. ಆಯಿತಾ? CC ಕ್ಯಾಮ್ರಾ ಫುಟೇಜ್ ನೋಡುವಾಗ ಭಾರತ್ ಮಾತಾ ಕಿ ಜೈ ಹೇಳಿದ ನಂತರ ಅವರು ಅಟ್ಟಾಡಿಸ್ಕೊಂಡು ನೋಡಿ, ಏನೇನಾಗಿದೆ ಅದು ಪೊಲೀಸಲ್ಲಿ ಬೇಗ ಅವರ ವರದಿಯಲ್ಲಿ ಬರ್ತದೆ. ಅದು ಯಾವಾಗಾಯಿತು, ಹಿಂದೆ ಏನಾಯಿತು, ಕೆಲವರು ಜನ ಪ್ರಚೋದನೆ ಮಾಡಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಮಾಡಿರ್ಬೋದು. ಆದರೆ ಸಂಯಮವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕೂಡ ಇದೆ ಅಲ್ವಾ. ಅದಕ್ಕೋಸ್ಕರ ಯಾರೇ ಪ್ರಚೋದನೆ ಮಾಡಿದ್ರು ಕೂಡ ಅದನ್ನು ನಾವು ನೋಡಿಕೊಂಡು ನಮ್ಮ ನಡವಳಿಕೆ ಆ ಥರ ಇರಬೇಕಾಗ್ತದೆ. ಕಾನೂನನ್ನು ಕಾನೂನನ್ನು ಕೈಗೆ ತಗೊಂಡ ಮೇಲೆ ಅದು ಕಾನೂನಿನ ಕ್ರಮ ಆಗಲೇಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಅದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡುವಂಥ ಪ್ರಶ್ನೆ ಬರಲ್ಲ. ಸರ್, ಇದು 3ನೇ ಪ್ರಕರಣ ಜಿಲ್ಲೆಯಲ್ಲಿ ನಡೀತಾ ಇರೋದು ಇಂಥದ್ದು ಬಿಜೆಪಿ ವಿಜಯೋತ್ಸವದ ವಿಚಾರದಲ್ಲಿ. ಯಾಕೆ ಪದೇ ಇಂಥ ಘಟನೆ? 3ನೇ ಪ್ರಕರಣ ಅಂತ ನಾನು ಇದೊಂದು ಪ್ರಕರಣ ಗೊತ್ತಿದೆ, ಇದಾಗಿದೆ ಅಂತ. ಇದರ ಮೇಲೆ ಕ್ರಮ ತಗೊಂಡಿದ್ದಾರೆ. ಇನ್ನೊಂದು ಕಡೆಯೂ ಕೂಡ ಯಾರೋ ಇಬ್ಬರ ಮೇಲೆ ಮಾತುಕತೆಯಾಗಿ ಅವರಿಬ್ಬರ ಮೇಲೆ ಘರ್ಷಣೆ ಆಯಿತು ಅಂತ ಅದರಲ್ಲೂ ಕೂಡ ಪೊಲೀಸರು ಕೇಸ್ ತಗೊಂಡಿದ್ದಾರೆ. ಅದರಿಂದ ಇದು ಇಂಥವರು ಇಂಥ ಘಟನೆಗಳಾದಾಗ ನಾವು ನ್ಯೂಟ್ರಲ್ ಆಗಿರಬೇಕು. ಸರ್ಕಾರ ನ್ಯೂಟ್ರಲ್ ಆಗಿರಬೇಕು, ರಾಜಕಾರಣಿಗಳು ನ್ಯೂಟ್ರಲ್ ಆಗಿರಬೇಕು. ನಾವು ಅದನ್ನು ಆ ಕೆಲಸವನ್ನು ನಾವು ಮಾಡ್ತೀವಿ. ನಾನು ಇವತ್ತೆಲ್ಲ ಮೀಟಿಂಗ್ ಮಾಡಿದ್ದೀನಿ. ಈಗಾಗಲೇ ಪ್ರೆಸ್ ಕಾನ್ಫರೆನ್ಸಲ್ಲೆಲ್ಲ ಹೇಳಾಗಿದೆ. ಇದಕ್ಕೆ ಒಂದು ಅಕ್ರಮ ಮರಳು ಅದು ಗಣಿಗಾರಿಕೆ ಏನಿದೆ ಅದು ಒಂದು ಭಾಳ ಒಂದು ವಿಶೇಷವಾದಂಥ ಒಂದು ಸನ್ನಿವೇಶ. ಯಾಕಂತ ಹೇಳಿದ್ರೆ ಬೇಡಿಕೆ ಒಂದು ಕಡೆ ಇದೆ ಮತ್ತು ಈ CRZ ಮರಳಿಗೆ ಎಲ್ಲೂ ಕೂಡ ಅವಕಾಶ ಇಲ್ಲ, ಕಾನೂನಿನ ಅವಕಾಶ ಇಲ್ಲ. ಕಾನೂನಿನ ರೀತಿ CRZ ಮರಳು ಗಣಿಗಾರಿಕೆ ಮಾಡೋದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಮೊನ್ನೆನೂ ಕೂಡ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಅದಕ್ಕೆ ಕೆಲವು ವಿಚಾರಗಳು ಅವರು ಕೂಡ ಹೇಳಿದ್ದಾರೆ. ಅದೆಲ್ಲ ಕೂಡ ಪೂರೈಸಿದ ನಂತರ ಅಧಿಕೃತವಾಗಿ ನಮಗೆ ಪರ್ಮಿಷನ್ ಸಿಗ್ತದೆ. ಈಗ ನಾನ್ CRZಲ್ಲಿ ಮರಳಿದೆ, ಅದಕ್ಕೆ ಬೇಡಿಕೆ ಇಲ್ಲ. ಸೊ ಇದರಲ್ಲಿ ಆದರೆ ಈಗ ಇರುವಂಥದ್ರಲ್ಲಿ ಯಾರು ಕಾನೂನು ಬಾಹಿರವಾಗಿ ಕ್ರಮ ಈ ಗಣಿಗಾರಿಕೆ ಮರಳು ಗಣಿಗಾರಿಕೆ ಮಾಡ್ತಾಯಿದ್ದಾರೆ ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಕೆಂಪು ಮಣ್ಣಿನ ಏನು ಒಂದು ಅಕ್ರಮವಾಗಿ ಸಾಗಾಣಿಕೆ ಆಗ್ತಾಯಿದೆ ಅದ್ರ ಮೇಲೆ ಕೂಡ ಕ್ರಮ ಆಗಬೇಕು ಅಂತ ನಾನು ಸ್ಪಷ್ಟವಾಗಿ ನಮ್ಮ
ಯಾರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಪೊಲೀಸ್ ಇಲಾಖೆ ಅವ್ರಿಗೆ ಹೇಳಿದ್ದೇನೆ. ಅಂಥವರು ಯಾರೇ ಇರ್ಬೋದು, ಯಾರದೇ ಒತ್ತಡ ಇರ್ಬೋದು, ಯಾರದೇ ಸಹಕಾರ ಇರ್ಬೋದು, ಅದೆಲ್ಲವನ್ನು ಕೂಡ ಯಾವುದನ್ನು ನೋಡ್ದೇ ನೀವು ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು ಅಂತ ಹೇಳಿದ್ದೀನಿ. ನಮ್ಮ ಜಿಲ್ಲಾ DC ಅವ್ರಿಗೂ ಕೂಡ ಹೇಳಿದ್ದೀನಿ, ನೀವು ಇದರ ಬಗ್ಗೆ ಮಾನಿಟರ್ ಮಾಡಬೇಕು ಅಂತ ಹೇಳಿದ್ದೀನಿ. ಸರ್, ಈಗ ಲೋಕಸಭೆ ಚುನಾವಣೆ ಪರಿಷತ್ ಅವರು ಇದರಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅದ್ರ ಬಗ್ಗೆ ವಿಮರ್ಶೆ ಯಾಕಾಯಿತು, ಏನಾದರೂ ನೋಡಿ, ಆತ್ಮಾವಲೋಕನ ಆತ್ಮಾವಲೋಕನ ಮಾಡೋಣ. ಲೋಕಸಭಾ ಚುನಾವಣೆಯ ಸೋಲು ಮತ್ತು ವಿಧಾನ ಪರಿಷತ್ತು, ಈ ವಿಧಾನ ಪರಿಷತ್ತಲ್ಲಿ ನಾವೇನು ಮೊದಲೇ ಗೆಲ್ತೀವಿ ಅಂತ ನಾವೇನು ಹೇಳಿರಲಿಲ್ಲ. ಕಷ್ಟ ಇದೆ ಅಂತ ಗೊತ್ತಿತ್ತು. ಲೋಕಸಭೆನೂ ಕೂಡ ನಾವು ಗೆಲ್ತೀವಿ ಅಂತ ಏನು ಹೇಳಿರಲಿಲ್ಲ. ಆದರೆ ನಮಗೂ ಅವ್ರಿಗೂ ಅಂತರ ಕಮ್ಮಿ ಆಗಿದೆ. ಹಿಂದೆ ಹೋದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 2,80,000 ಹೆಚ್ಚು ಕಡಿಮೆ ಅಂತರ ಇತ್ತು. ಈಗ 1,40,000ಕ್ಕೆ ಸೊ ಅಂತರ ಕಮ್ಮಿ ಆಗಿದೆ. ಅದು ಒಂದು ಬೆಳವಣಿಗೆ. ಆದರೂ ನಮಗೇನು ಇಲ್ಲಿಂದ ನಾವು 100ಕ್ಕೆ 100 ಗೆಲ್ತೀವಿ ಅಂತ ನಾವೇನು ಹೇಳಿರಲಿಲ್ಲ. ಯಾಕಂದರೆ ನಮ್ಗೆ ಗೊತ್ತಿದೆ ಕರಾವಳಿ ಪ್ರದೇಶದಲ್ಲಿ ಇಲ್ಲಿ ಏನು ಪರಿಸ್ಥಿತಿ ಇದೆ ಅಂತ. ಅದು ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಅಥವಾ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು. ಆದರೆ ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ ಇನ್ನೂ ನಾವು ಶಕ್ತಿಯನ್ನು ವೃದ್ಧಿ ಮಾಡ್ಕೋಬೇಕು ಮತ್ತು ನಮ್ಮ ಜನರಿಗೆ ನಮ್ಮ ಕೆಲಸಗಳ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಕಡೆ ಅವರ ಓಲೈಸುವಂಥ ಕೆಲಸ ಮಾಡಬೇಕು. ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಕೂಡ ಒಳ್ಳೆಯ ಅಭ್ಯರ್ಥಿನೇ. ಅದರ ಬಗ್ಗೆ ಪದ್ಮರಾಜು ಒಳ್ಳೆಯ ಅಭ್ಯರ್ಥಿನೇ, ಅವರು ಕೂಡ ಶ್ರಮ ಪಟ್ಟಿದ್ದಾರೆ. ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ಇದ್ದೇ ಇರ್ತದೆ. ಅದನ್ನು ಒಂದು ರಿಸಲ್ಟ್ ಬಂದಿದ್ದ ತಕ್ಷಣವೇ ನಾವೆಲ್ಲ ಕಳ್ಕೊಂಬಿಟ್ಟಿದ್ದೀವಿ ಅಂತಲೂ ಕೂಡ ತಿಳ್ಕೊಬಾರ್ದು, ಗೆದ್ದಿದ್ದ ತಕ್ಷಣ ನಾವೆಲ್ಲ ಗಳಿಸಿದ್ದೀವಿ ಅಂತ ಕೂಡ ತಿಳ್ಕೊಬಾರ್ದು. ಅದಕ್ಕೇ ಇವತ್ತು ಕೇಂದ್ರದಲ್ಲಿ ಮೋದಿಯವರಿಗೆ ಪಾಠ ಕಲಿಸಿರೋದು ಅಲ್ವಾ. ಅವರು ನಾವು ಸರ್ವಾಧಿಕಾರಿಯ ರೀತಿಯಲ್ಲಿ ಹೋಗ್ತೀವಿ ಅಂತ ಹೇಳಿದರು. ಇವಾಗ ಕಡಿವಾಣ ಹಾಕಿದೆ. ಇನ್ನು ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸೋಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ದೇಶ ದೊಡ್ಡ ದೇಶ. ಈ ಫಲಿತಾಂಶ ಪ್ರಜಾಪ್ರಭುತ್ವ ಉಳಿಸುವಂಥ ಫಲಿತಾಂಶ ದೇಶ ಕೊಟ್ಟಿದೆ. ಜನರು ಭಾಳ ಬುದ್ಧಿವಂತಿಕೆಯಿಂದ ಅವರು ಏನು ಎಲ್ಲರನ್ನೂ ಕೂಡ ಧಿಕ್ಕರಿಸಿ, ನಾನೇ ಭಗವಂತನ ಸುಪುತ್ರ ಅಂತ ಅವರೇ ಹೇಳ್ಕೊಂಬಿಟ್ಟಿದ್ರು. ನಾನು ಭಗವಂತನ ಮಗ ಅಂತ ಹೇಳ್ಕೊಂಬಿಟ್ಟು ನಾನೇ ಭಗವಂತ ಅಂತ ಆಗೋಗಿದ್ರು ಯಾರೋ ನಮ್ಮ ಪ್ರಧಾನಿ. ಈಗ ಅವರು ಸಾಮಾನ್ಯ ಮನುಷ್ಯರಾಗಿದ್ದಾರೆ. ಎಲ್ರಿಗೂ ಕೂಡ ತಗ್ಗಿ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅದು ನಮ್ಮ ದೇಶಕ್ಕೆ ಒಳ್ಳೆಯದಾಗಿದೆ, ನಮ್ಮ ವ್ಯವಸ್ಥೆಗೆ ಒಳ್ಳೆಯದಾಗಿದೆ. ಅದರಿಂದ ಮುಂದೆ ಏನೇನಾಗುತ್ತೆ ನೋಡೋಣ. ಆದರೆ ಕಾಂಗ್ರೆಸ್ಸನ್ನು ನಾವು ನಿರ್ಣಾಮ ಮಾಡ್ತೀವಿ, ನಮ್ಮ ರಾಹುಲ್ ಗಾಂಧಿಯವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ಎಲ್ಲ ವರ್ತಿಸಿದರು. ಎಲ್ಲ ಮಾಧ್ಯಮದವರು ಕೂಡ BJPಯ ಸ್ಪೋಕ್ಸ್ ಪರ್ಸನ್ಸೇ ಆಗಿದ್ದರು ಈ ದೇಶದಲ್ಲಿ, ಎಲ್ಲ ಮಾಧ್ಯಮದವರು ಅಲ್ವಾ. ಅವರು ಯಾವ ರೀತಿಯಾಗಿ ಮೋದಿ ಇಂಟರ್ವ್ಯೂಗಳು ನಾವು ನೋಡಿದ್ವಲ್ಲ, ಯಾವ ಥರ ಪ್ರಶ್ನೆಗಳು ಕೇಳ್ತಾಯಿದ್ರು ಅಂತ. ಮೋದಿಯವರು ಅವರನ್ನೇ ಆ ಇಂಟರ್ವ್ಯೂವಲ್ಲೇ ಮೋದಿಯವರು ಮಾಧ್ಯಮದವ್ರನ್ನ ತೆಗಳ್ತಾಯಿದ್ರು. ನೀವೆಲ್ಲ ಸರಿ ಇಲ್ಲ, ನೀವೆಲ್ಲ ಬುಸ್ದಿಲ್ಲ ಅಂತಲೇ ಕರೆದ್ರು. ಆದರೂ ಮಾಧ್ಯಮದವ್ರು ಏನು ಹೇಳಿಲ್ಲ ಅವ್ರಿಗೆ ಅಲ್ವಾ. ಸೊ ನಾವು ಎಲ್ಲ ಎದುರಿಸಿ 100ಕ್ಕೆ ಬಂದಿದ್ದೀವಿ. ಈಗ ಕಾಂಗ್ರೆಸ್ಸು ಮತ್ತೆ ನಿಂತಿದೆ ದೇಶದಲ್ಲಿ. ಒಂದು ಒಳ್ಳೆಯ ವಿರೋಧ ಪಕ್ಷವಾಗಿ ಖಂಡಿತವಾಗಿ ನಾವು ಕೆಲಸ ಮಾಡ್ತೀವಿ. ಸಾಮಾನ್ಯ ಜನರು, ಬಡ ಜನರು, ಕಾರ್ಮಿಕರು, ಮಹಿಳೆಯರು, ಎಲ್ಲ ಬಡವರ್ಗದ ಸಾಮಾನ್ಯ ಜನರ ಪರವಾಗಿ ಧ್ವನಿಯಾಗಿ ನಾವಿರ್ತೀವಿ. ಸರ್, ಈಗ ಸಚಿವರ ಕ್ಷೇತ್ರದಲ್ಲಿ ಎಲ್ಲೆಲ್ಲ ಪರ್ಫಾರ್ಮೆನ್ಸ್ ಸರಿ ಏನಾದರೂ ಕೂಗು ಕೇಳಿ ಬರ್ತಾ ಇದೆ ನೋಡಿ. ಇವೆಲ್ಲ ವಿಶ್ಲೇಷಣೆ ಆಗೇ ಆಗುತ್ತೆ. ಎಲ್ಲೆಲ್ಲಿ ಏನೇನಾಯಿತು, ಹೇಗಾಯಿತು, ಪಕ್ಷದ ಹಿತದೃಷ್ಟಿಯಿಂದ ಏನೇನು ಮಾಡಬೇಕು ನಮ್ಮ ವರಿಷ್ಠರು ಮಾಡ್ತಾರೆ. ನಾವು ಕೂಡ ಅದಕ್ಕೆ ತಯಾರಾಗಿದ್ದೀವಿ. ಇಲ್ಲಿ ಯಾರೂ ಅನಿವಾರ್ಯ ಅಲ್ಲ, ಎಲ್ಲರೂ ಮುಖ್ಯನೇ. ಅದು ಮತ್ತು ಯಾರೂ ಅನಿವಾರ್ಯನೂ ಅಲ್ಲ. ಎಲ್ಲರೂ ಒಂದಾಗಿ ಹೋಗಬೇಕಾಗ್ತದೆ. ಪಕ್ಷಕ್ಕೆ ಏನು ಒಳ್ಳೆಯದಾಗಬೇಕು, ಸರ್ಕಾರ ಇನ್ನೂ ಹೆಚ್ಚು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಏನು ಮಾಡಬೇಕು, ಅದು ನಮ್ಮ ವರಿಷ್ಠರು, CM ಅವರು, ಲೀಡರ್ಸ್ ಎಲ್ಲ ಮಾಡ್ತಾರೆ. ಸರ್, ಬೆಂಗಳೂರು ಸೆಂಟ್ರಲಲ್ಲಿ ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಡಿಮೆ ಮತದಾನ ಆಗಿದೆ ನೋಡಿ. ನಮ್ಮ ಕ್ಷೇತ್ರದಲ್ಲಿ ಹಿಂದಿನಿಂದನೂ ಕೂಡ ಅದೇ ಥರ ಬಂದಿರುವಂಥದ್ದು. ಅಸೆಂಬ್ಲಿಲಿ ನಾನು ಗೆದ್ಕೊಂಡ್ಬರ್ತಾ ಇದೆ, ಪಾರ್ಲಿಮೆಂಟಲ್ಲಿ ಬೇರೆ ಥರ ಬರ್ತಾಯಿದೆ. ಬೇರೆ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಬೇಕಾದಷ್ಟಿದೆ ಯಾಕೆ ಆ ಥರ ಆಗುತ್ತೆ ಅಂದರೆ. ಬಟ್ ಅದೆಲ್ಲ ನಾವು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಅದು ನಮ್ಮ ವಿಚಾರಣೆ ನಮ್ಮ ಆಂತರಿಕ ಚರ್ಚೆ ಮಾಡಿದಾಗ ಹೇಳ್ತೀವಿ. ಯಾಕೆಂದರೆ ಅದೆಲ್ಲ ಓಪನಾಗಿ ಹೇಳೋಕ್ಕಾಗಲ್ಲ ಯಾಕೆ ಆ ಥರ ಆಗುತ್ತೆ ಅಂತ. ಯಾಕೆಂದರೆ ನಮ್ಮ ದೇಶದ ವ್ಯವಸ್ಥೆಗಳ ಆ ಥರ ಇದೆ. ಜಾತಿ, ಧರ್ಮ, ಈ ಆಧಾರದ ಮೇಲೆ ಜನ ವೋಟ್ ಹಾಕ್ತಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರಿಸಲ್ಟ್ ಬರೋದಕ್ಕೆ ಮುಖ್ಯ ಕಾರಣ ಏನು? ಅದು ಒಂದು ಕಾರಣನೇ, ಕೋಮುವಾದ. ಅದು ಒಂದು ಕಾರಣನೇ ಅಲ್ವಾ. ಸೊ ಎಲ್ಲವನ್ನು ಕೂಡ ನಾವು ಅದು ಯಾರಿಗೂ ಒಂದು ಮನಸ್ಸು ನೋವಿಸಬಾರ್ದು ನಾವು. ಅಂದರೆ ನಾವು ಎಲ್ಲರೂ ಜೊತೆಯಲ್ಲಿ ತೊಗೊಂಡು ಹೋಗಬೇಕು. ಅದೇ ನಮ್ಮ ಪ್ರಯತ್ನ. ಎಲ್ಲರೂ ಕೂಡ ಸೇರಿಸ್ಕೊಂಡು ತೊಗೊಂಡೋಗ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಹೇಳೋಕ್ಕಾಗೋದಿಲ್ಲ.
Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ